ನಗರದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಸರಿಸುಮಾರು ಪುತ್ತೂರು ನಗರದ ಹೃದಯ ಭಾಗದ ಅಂಚಿನಲ್ಲಿರುವ ಪರಿಶಿಷ್ಟ ಜಾತಿಗೆ ಸೇರಿದ ತಾಯಿ ಮಗಳ ಕುಟುಂಬವೊಂದು ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡು ಪರದಾಡುತ್ತಿದೆ. ಮನೆ ಎನ್ನುವುದಕ್ಕೆ ಬದಲು ಗೂಡು ಎಂದರೆ ಸರಿಯಾಗಬಹುದೇನೋ. ಆದರೆ ಸಮರ್ಪಕವಾಗಿರುವ ಪುತ್ತೂರು ತಾಲೂಕಿನ ಹಾರಾಡಿ ಸಮೀಪದ ಪಡೀಲ್ನಲ್ಲಿ ಕಳೆದ 39 ವರ್ಷಗಳಿಂದ ವಾಸ್ತವ್ಯ ನಡೆಸ್ತಾ ಇರುವ ಮುದರು ಹಾಗೂ ಇವರ ಮಗಳು ಲಕ್ಷ್ಮಿ ಪಾಲಿಗೆ ಸರ್ಕಾರದ ಯಾವುದೇ ಸೌಲಭ್ಯಗಳು ದೊರೆತಾ ಇಲ್ಲ. 39 ವರ್ಷಗಳ ಹಿಂದೆ ಪುತ್ತೂರಿನ ಪೈ ಕುಟುಂಬದ ಒಕ್ಕಲಾಗಿ ಬಂದು ನೆಲೆ ನಿಂತ ಈ ಕುಟುಂಬದಲ್ಲಿ ಈಗ ಇರುವುದು ಇಬ್ಬರು ಮಾತ್ರ. ಗಂಡನನ್ನ ಕಳೆದ 16 ವರ್ಷಗಳ ಹಿಂದೆ ಕಳೆದುಕೊಂಡ ಮುತುರು ಕೂಲಿನಾಲಿ ಮಾಡಿ ಮಗಳನ್ನ ಬೆಳೆಸಿದ್ದಾರೆ. 10ನೇ ತರಗತಿ ಓದಿರುವ ಲಕ್ಷ್ಮಿ ಪ್ರಸ್ತುತ ಅಡಕೆ ಗಾರ್ಬಲ್ನಲ್ಲಿ ದಿನಗೂಲಿ ಕೆಲಸ ಮಾಡುತ್ತಿದ್ದಾರೆ. ತಾಯಿಯ ವೃದ್ಧಾಪ್ಯ ವೇತನದಿಂದ ಬರುವ 600 ಹಾಗೂ ತಾನು ದುಡಿದ ಒಂದಷ್ಟು ಹಣದಿಂದ ಬದುಕು ಕಟ್ಟಿಕೊಂಡಿರುವ ಈ ತಾಯಿ ಮಗಳ ಸಂಸಾರಕ್ಕೆ ಆಧಾರ್ ಕಾರ್ಡ್ ಇದ್ರೂ ಆಧಾರವೇ ಇಲ್ಲದಂತಾಗಿದೆ. ಯಾಕೆಂದ್ರೆ ಇವರ ಮನೆಗೆ ಯಾವುದೇ ದಾಖಲೆ ಇಲ್ಲ. ದಣಿಯವರ ಕೃಪೆಯಿಂದ ನಿಲ್ಲುವುದಕ್ಕೂ ಮಾತ್ರ ಈ ಗೂಡು ಇದೆ. ಸುಮಾರು 70 ವಯಸ್ಸಿನ ತಾಯಿ ಮುದರು ಈಗ ದುಡಿಯಲು ಹೋಗುತ್ತಿಲ್ಲ. ಹಾಗಾಗಿ ಮನೆ ನಡೆಸುವ ಜವಾಬ್ದಾರಿ ಲಕ್ಷ್ಮಿಯ ಮೇಲಿದೆ. ಹೇಗೂ ಬದುಕಬಹುದು ಎಂದುಕೊಂಡ್ರೆ ಮನೆಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಅತ್ತ ಕರೆಂಟ್ ಇಲ್ಲ, ಇತ್ತ ಕುಡಿಯಲು ನೀರಿಲ್ಲ. ಇವರ ಸಮಸ್ಯೆಗೆ ಪರಿಹಾರ ಹುಡುಕುವವರೂ ಇಲ್ಲ. ಓಟು ಕೇಳಲು ಬರುವ ಮಂದಿ ಮಾತ್ರ ಭರವಸೆಗಳ ಮಳೆಯನ್ನೇ ಸುರಿಸಿ ಹೋಗ್ತಿದ್ದಾರೆ. ನಂತರ ಇತ್ತ ತಲೆ ಹಾಕುವುದಿಲ್ಲ. ನಗರಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾದ ನೀತಿ ತುಂಬಿದೆ. ಆದ್ರೆ ಇವರಿಗೆ ಅದರಲ್ಲಿ ಪಾಲಿಲ್ಲ. ಯಾಕೆಂದ್ರೆ ಇವರಿಗೆ ದಾಖಲೆಯಲ್ಲಿ ಮನೆಯೇ ಇಲ್ಲ. ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಅನ್ಯಾಯವಾಗಬಾರದು ಎಂದು ಸರ್ಕಾರಗಳು ಬೇಕಾದಷ್ಟು ಸೌಲಭ್ಯಗಳನ್ನು ನೀಡುತ್ತಿದ್ರೂ ಈ ದಾಖಲೆಯಿಲ್ಲದ ಮಂದಿ ಮಾತ್ರ ಅಧಿಕಾರಿಗಳಿಗೆ ಕಡೆಯಾಗಿ ಬಿಟ್ಟಿದ್ದಾರೆ. ಕನಿಷ್ಠ ಮಾನವೀಯತೆಯ ದೃಷ್ಟಿಯಿಂದಲೂ ಇವರಿಗೆ ಬೆಳಕು ಹಾಗೂ ಕುಡಿಯುವ ನೀರು ಕೊಡುವ ಒಳ್ಳೆಯ ಕೆಲಸಕ್ಕೂ ನಗರಸಭೆ ಇದುವರೆಗೆ ಮುಂದಾಗಿಲ್ಲ. ಅವರದ್ದೇನಿದ್ರೂ ದಾಖಲೆ ಇರಬೇಕು, ಅರ್ಹತೆ ಇರಬೇಕು. ಮನೆ ಕಟ್ಟಿಕೊಳ್ಳಲು ಜಾಗ ಕೊಟ್ಟಿದ್ದ ದಣಿ ಕುಟುಂಬ ಕಳೆದ ಏಪ್ರಿಲ್ನಲ್ಲಿ ಹೊಸ ಮನೆ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದೆ ಎಂಬ ಆಶಾವಾದ ಇಟ್ಟುಕೊಂಡು ಬದುಕು ಸಾಗಿಸುತ್ತಿರುವ ಈ ಕುಟುಂಬ ತನ್ನ ಮನೆಯಡಿ ಸ್ಥಳಕ್ಕಾಗಿ ನಗರಸಭೆಗೆ 94 ಯೋಜನೆಯಡಿಯಲ್ಲಿ ಅರ್ಜಿ ಹಾಕಿತ್ತು. ಆದರೆ ಈ ಅರ್ಜಿ ಏನಾಗಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಅರ್ಜಿ ಕೊಟ್ಟಿದ್ದಕ್ಕೆ ಇವರಲ್ಲಿ ಯಾವುದೇ ದಾಖಲೆಗಳೂ ಇಲ್ಲ. ಈ ತಾಯಿ ಮಕ್ಕಳಿಗೆ ನೆರವು ನೀಡಲು ಅವರಿಗೊಂದು ಪುಟ್ಟ ಜಾಗ, ಪುಟ್ಟ ಮನೆ ಹಾಗೂ ಮೂಲಭೂತ ಸೌಕರ್ಯಗಳು ದೊರೆಯಬೇಕು. ಪರಿಶಿಷ್ಟ ಜಾತಿಯ ಈ ಸಂಸಾರವನ್ನ ಮುಖ್ಯ ವಾಹಿನಿಗೆ ತರಲು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮುಂದಾಗಬೇಕಾಗಿದೆ. ಸಾಮಾಜಿಕವಾಗಿ ತೊಂದರೆಯಲ್ಲಿರುವ ತಾಯಿ ಮಗಳ ಪಾಲಿಗೆ ಸರ್ಕಾರ ನೀಡುವ ಸವಲತ್ತುಗಳು ದೊರೆಯಬೇಕು. ಇಲ್ಲದಿದ್ರೆ ಸರ್ಕಾರಗಳ ಕೊಡುಗೆಗೆ ಯಾವುದೇ ಅರ್ಥವಿಲ್ಲ ಎನ್ನುತ್ತಾರೆ ಸಾಮಾಜಿಕ ಕಾರ್ಯಕರ್ತರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.